ಅನಾರೋಗ್ಯದ ಹಿನ್ನೆಲೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ರಾಜ್ಯಸಭಾ ಸದಸ್ಯ ಆಸ್ಕರ್ ಫರ್ನಾಂಡಿಸ್ ಅವರನ್ನ ಮಾಜಿ ಸಿಎಂ ಹಾಗೂ ವಿಧಾನಸಭಾ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಆಸ್ಕರ್ ಅವರ ಕುಟುಂಬ ಸದಸ್ಯರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಆಸ್ಕರ್ ಫರ್ನಾಂಡಿಸ್ ಅವರ ಕುಟುಂಬಸ್ಥರು ಹಾಗೂ ವೈದ್ಯರೊಂದಿಗೆ ನಾಯಕರು ಚರ್ಚೆಯನ್ನು ನಡೆಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ, ಆಸ್ಕರ್ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕ, ಪಕ್ಷದ ವಿವಿಧ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇರೋದ್ರಿಂದ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿನ ಆತಂಕವಿದೆ. ಆಸ್ಪತ್ರೆಗಳು ಉತ್ತಮವಾಗಿ ಸೇವೆಯನ್ನು ನೀಡ್ತಾ ಇವೆ. ಅವರು ಶೀಘ್ರ ಗುಣಮುಖರಾಗಲೆಂದು ನಾವು ಪ್ರಾರ್ಥನೆ ಮಾಡ್ತೀವಿ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ವೇಳೆ ಕಾಂಗ್ರೆಸ್ನ ಮಾಜಿ ಸಚಿವ ರಮಾನಾಥ್ ರೈ ಸೇರಿದಂತೆ ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈ ಮಧ್ಯೆ ಮಾಜಿ ಕೇಂದ್ರ ಸಚಿವ ಆಸ್ಕರ್ ಅವರು ನಿಧನರಾಗಿದ್ದಾರೆ ಎಂಬ ಸುದ್ದಿಗಳು ಹರಿದಾಡ್ತಾ ಇದ್ದಂತೆ ಆಸ್ಕರ್ ಕುಟುಂಬ ಮೂಲಗಳು ಈ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ತೀವ್ರ ಅಸ್ವಸ್ಥರಾಗಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆಸ್ಪತ್ರೆಯಲ್ಲಿರುವ ಆಸ್ಕರ್ ಫರ್ನಾಂಡಿಸ್ ನಿಧನರಾಗಿದ್ದಾರೆ ಎಂದು ನಿನ್ನೆ ರಾತ್ರಿಯಿಂದಲೇ ವದಂತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿವೆ. ಇದು ಸತ್ಯಕ್ಕೆ ದೂರವಾದುದು ಮತ್ತು ಇಂತಹ ಸುದ್ದಿಗಳು ಈಗಾಗಲೇ ಅಪಾರ ನೋವಿನಿಂದ ಇರುವ ನಮಗೆ ಇನ್ನಷ್ಟು ನೋವನ್ನು ತರ್ತಾ ಇದೆ. ಅವರಿಗೆ ಈಗಲೂ ಚಿಕಿತ್ಸೆ ನಡೀತಾ ಇದ್ದು ಅವರು ಚೇತರಿಸಿಕೊಳ್ಳುವಂತೆ ಪ್ರಾರ್ಥಿಸಿ ಹಾಗೂ ವದಂತಿ ಹರಡಬೇಡಿ ಎಂದು ಕುಟುಂಬ ಮೂಲಗಳು ಮನವಿಯನ್ನ ಮಾಡಿದೆ. ಆರೋಗ್ಯ ಅವರು ಐಸಿಯುನಲ್ಲಿದ್ದಾರೆ. ಈ ಸೆಂಟರ್ ಅಬ್ಸರ್ವೇಷನ್ ಅದೇ ಡಾಕ್ಟರ್ ರಾಜ ಅನ್ನೋರು ಮತ್ತು ಇಲ್ಲಿರ್ತಕ್ಕಂಥ ನ್ಯೂರೋ ಸರ್ಜನ್ ದಿವಾಕರ್ ರಾವ್, ಡಾಕ್ಟರ್ ರಾಜ ಅವರೆಲ್ಲ ಕನ್ಸಲ್ಟ್ ಮಾಡ್ತಾ ಇದ್ದಾರೆ ವೆದರ್ ಇಟ್ ಕುಡ್ ಬಿ ಆಪರೇಟೆಡ್ ನಾಟ್ ಅಂತ. ಸೊ ಈಸ್ ಅಂಡರ್ ಡಯಾಲಿಸಿಸ್ ಅದಕ್ಕೆ ಒಂದು 2-3 ಡೇಸ್ ಅಬ್ಸರ್ವೇಷನ್ನು ಮಾಡಿ ಆಮೇಲೆ ಆಪರೇಷನ್ ಮಾಡಬೇಕು ಬೇಡೋ ಅಂತಕ್ಕಂಥ ತೀರ್ಮಾನ ಮಾಡ್ತಾರೆ. ಅದು ಉಪಯೋಗ ಆಗ್ತದಾ ಇಲ್ಲವೋ ಅಂತೆಲ್ಲ ವಿಚಾರ ಮಾಡಿ ಸೊ ಅಬ್ಸರ್ವೇಷನ್ ಮಾಡಿ ಆಮೇಲೆ ವಿಲ್ ಟೇಕ್ ಇಟ್. ರಾಜನ್ ಜೊತೆ ಮಾತಾಡಿದೆ, ನ್ಯೂರೋ ಸರ್ಜನ್ ಜೊತೆ ಮಾವು ಜೊತೆ ಅಬ್ಸರ್ವೇಷನಲ್ಲಿ ಇಟ್ಟಿದ್ದೀವಿ. ಅಬ್ಸರ್ವೇಷನ್ ನೋಡಿಸ್ಕೊಂಡು ಅವ್ರು ಮಾತಾಡ್ತಾರೆ. ಬಟ್ ನಾವು ನಿನ್ನೆ ನಾಳೆ ಪ್ರೋಗ್ರಾಮ್ ಇತ್ತು, ನಾವು ಮಂಗಳೂರು ಬರಬೇಕಾಗಿತ್ತು. ಮತ್ತು ಇದು ಗೊತ್ತಾದ ಮೇಲೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆದರೂ ಕೂಡ ಬಂದಿದ್ದೀವಿ. ಐ ಓನ್ಲಿ ಪ್ರೇ that he should be recalled.